ಇವತ್ತು PUC ರಿಸಲ್ಟ್. ನಾನಿವತ್ತು ಒಬ್ಬಳು ಬ್ರೇವ್ ಗರ್ಲ್ ಜೊತೆ ಇದ್ದೀನಿ. ದಿಶಾ ಅನ್ನೋಳು ಆಳ್ವಾಸ್ ವಿದ್ಯಾರ್ಥಿನಿ. PUC ರಿಸಲ್ಟಲ್ಲಿ ವಾಣಿಜ್ಯ ವಿಭಾಗದಲ್ಲಿ 600ಕ್ಕೆ 600 ಅಂಕ. ಇದೊಂದು ಸಾಧನೆ ಆದರೆ ಇನ್ನೊಂದು ಸಾಧನೆ ನಿಜಕ್ಕೂ ಕೂಡ ಅದು ಹೇಳೋಕ್ಕೊಂಥರ ತುಂಬ ಕಷ್ಟ ಅನಿಸ್ತಾ ಇದೆ. ಆದರೂ ಕೂಡ ಹೇಳಲೇಬೇಕು, ಪ್ರತಿಯೊಬ್ಬರು ಗೊತ್ತೇ ಆಗಬೇಕು. ಆಲ್ಮೋಸ್ಟ್ ಗೊತ್ತಾಗಿದೆ, ಆದರೂ ಕೂಡ ಇದನ್ನು ಹೇಳುವಂಥ ವಿಚಾರ ಇವತ್ತು. 600ಕ್ಕೆ 600 ಅಂಕ ಯಾವಾಗ ಬಂದರು ಅಂತ ಹೇಳಿದ್ರೆ, ಇವರ ಅಮ್ಮನಿಗೆ ಹುಷಾರಿರಲಿಲ್ಲ. ಅದೇ ಟೈಮಲ್ಲಿ ಎಕ್ಸಾಮ್ ಬರೀತಾಯಿದ್ರು. 3 ಎಕ್ಸಾಮ್ ಆಗಿತ್ತು. ಅದೇ 3 ಎಕ್ಸಾಮ್ ಆದ ದಿನದಲ್ಲೇ ಅವರ ಅಮ್ಮ ಸ್ವರ್ಗಸ್ಥರಾಗ್ತಾರೆ. ಆದರೂ ಕೂಡ ಧೃತಿ ಕೆಡದೆ ಎಲ್ಲ ಸ್ಟಾಫ್ಗಳ ಸಪೋರ್ಟ್ ಮೂಲಕ ಪರೀಕ್ಷೆನೇ ಬರೆದು ಇವತ್ತು ಎಲ್ಲ ಸಬ್ಜೆಕ್ಟಲ್ಲಿ ಕೂಡ 100ಕ್ಕೆ 100 ಅಂಕ ಪಡೆದು 600ಕ್ಕೆ 600 ಅಂಕ ಪಡೆದಿರುವಂಥದ್ದು ಬಹಳ ಖುಷಿಯ ವಿಚಾರ, ಬಹಳ ಹೆಮ್ಮೆಯ ವಿಚಾರ. ನಿಜ ಕೂಡ ಎಲ್ಲರೂ ಕೂಡ ಮಾದರಿ ಅಂತ ಹೇಳ್ಬೋದು. ದಿಶಾ, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. 600ಕ್ಕೆ 600 ಅಂಕ ಬಂತು. ಹೌದು, ಆ ಒಂದು ಖುಷಿಯನ್ನು ಫಸ್ಟ್ ನಾವು ಕೇಳ್ತೀವಿ. ಎಷ್ಟು ಖುಷಿ ಆಗ್ತಾ ಇದೆ ಅಂತ? ತುಂಬ ಖುಷಿ ಆಗ್ತದೆ. ಹೇಗೆ ಹೇಳಲಿ ಅಂತ ಅರ್ಥ ಆಗಲ್ಲ. ಓಕೆ. ಇನ್ನೊಂದು, ಆ 600ಕ್ಕೆ 600 ಅಂಕ ಪಡೆದಿರುವಂಥ ಆ ಟೈಮ್, ನೀವು ಅದನ್ನು ಒಂದು ಹೇಳೋದ್ರೆ ಏನು ಹೇಳ್ತೀರಾ ಆ ಟೈಮ್ ಬಗ್ಗೆ? ನಿಜವಾಗ್ಲೂ ನಂಬಲಿಕ್ಕಾಗಲಿಲ್ಲ. ನನಗೆ ಫಸ್ಟ್ ಆಫ್ ಆಲ್ ನಾನು ಯಾವುದು ಫಸ್ಟಿಗೆ ನೋಡಲಿಲ್ಲ. ನನಗೆ ಫಸ್ಟ್ ಫೋನ್ ಬಂತು, ನಿನಗೆ 600 ನಾನು ಸುಮ್ಮನೆ ಏನೋ ಆಟ ಆಡಿಸ್ತಿದ್ದಾರೆ ಅಂದ್ಕೊಂಡೆ. ಮತ್ತು ನನ್ನ ರಿಜಿಸ್ಟರ್ ನಂಬರೆಲ್ಲ ಹಾಕಿ ನೋಡಿದ್ಮೇಲೆ ಮತ್ತೆ ಸಿಕ್ತು. ಸೊ ಆ ಖುಷಿ ಈಗಲೂ ನಿಮ್ಮ ಮುಖದಲ್ಲಿ ಕಾಣಿಸ್ತಾ ಇದೆ. ಸೊ ಇದು ಇನ್ನೂ ನಿಮಗೆ ಅದನ್ನು ಇಮ್ಯಾಜಿನ್ ಮಾಡ್ಕೊಂಡೇ ಇದ್ದೀರಾ, ಇನ್ನೂ ಕೂಡ ಅದನ್ನು ಅಡ್ಜಸ್ಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಅನಿಸುತ್ತೆ. ಓಕೆ. ನಿಮ್ಗೆ ಇನ್ನೊಂದು, ನಿಮ್ಮ ಅಮ್ಮನಿಗೆ ಆ ಟೈಮಲ್ಲಿ ಏನಾಗಿತ್ತು? ಅವ್ರು ಮುಂಚೆನೇ ಹುಷಾರಿರಲಿಲ್ವ, ಏನು ಅಂತ? ಆ್ಯಕ್ಚುಲಿ ನಾನು ಮತ್ತು ನನ್ನ ತಂಗಿ ರೂಮಲ್ಲಿ ಓದ್ತಾ ಇದ್ವಿ. ಸೊ ನಮ್ಗೆ ಗೊತ್ತಿಲ್ಲ ಏನು ಅಪ್ರಾಪ್ರಿಯೇಟ್ಲಿ ಏನಾಗಿದೆ ಅಂತ. ಬಟ್ ಸೌಂಡ್ ಬಂದ ತಕ್ಷಣ ನಾನು ಮತ್ತು ತಂಗಿ ಹೊರಗೆ ಬಂದು ನೋಡಿದರೆ ಅಮ್ಮ ಬಿದ್ದಿದ್ರು. ಸೊ ಇಲ್ಲಿ ತುಂಬ ಜಾಸ್ತಿ ಪೆಟ್ಟು ಬಿದ್ದಿತ್ತು. ವಿ ಥಾಟ್ ಇಟ್ ವಾಸ್ ಅ ಮೈನರ್ ಅಂತ. ಸೊ ರಾತ್ರಿ ಹೊತ್ತಲ್ಲಿ ಅಷ್ಟೇನು ಇದು ತಗೊಳ್ಳಿಕ್ಕೆ ಹೋಗಲಿಲ್ಲ. ಬಟ್ ನೆಕ್ಸ್ಟ್ ಡೇ ವೆನ್ ಐ ವೆಂಟ್ ಆ್ಯಂಡ್ ವೋಕ್ ಹರ್ ಅಪ್, ಶಿ ವಾಸ್ ಅನ್ಕಾನ್ಷಿಯಸ್. ಅವರು ಎದ್ದೇಳ್ತಿರ್ಲಿಲ್ಲ. ಆ ದಿನ ನನಗೆ ಮ್ಯಾಥ್ಸ್ ಎಕ್ಸಾಮ್ ಇತ್ತು. ಸೊ ನಾನು ಅಪ್ಪನ ಹತ್ರ ಹೇಳಿದೆ, ಕರ್ಕೊಂಡು ಹೋಗಿ. ನಾನು ಅಲ್ಲೂ ಅಲ್ಲ ಇಲ್ಲೂ ಅಲ್ಲ, ಒಂದು ಸತಿ ಹೋಗ್ಲಾ, ಎಕ್ಸಾಮ್ ಬೇಡ ಅಂತ. ಬಟ್ ನನ್ನ ಲೆಕ್ಚರರ್ಸ್ ಹೋಪ್ ಇತ್ತು ನನ್ನ ಮೇಲೆ. ಅಂದರೆ ದೇವರ್ ಲೈಕ್, ನಿನಗೆ 600 ಸಿಗ್ತದೆ, ನೀನು ನಮ್ಮದು ಹೆಸರು ಉಳಿಸ್ತೀಯ, ಆ ಥರ ದೇವರ್ ವೆರಿ ಹೋಪ್ಫುಲ್ ಅಂತ. ಒಂದು ಸೈಡಲ್ಲಿ ಅವ್ರ ಹೋಪ್ ಮುರಿಲಿಕ್ಕೂ ಆಗಲ್ಲ. ಸೊ ದೆನ್ ಅಪ್ಪ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಮತ್ತು ಸೊ ನಾನು ಎಕ್ಸಾಮ್ ಬರೀಲಿಕ್ಕೆ ಅಂತ ಹೋದೆ. ದೆನ್ ಓಕೆ. ಸೊ ಅಮ್ಮ ಮುಂಚೆ ಹುಷಾರಿದ್ರು? ಹಾಂ, ಹೌದು. ಅಮ್ಮ ಹೆಲ್ದಿ ಇದ್ದರು. ಹೆಲ್ದಿದ್ರು. ಸೊ ಆವತ್ತೇನು ಅನ್ಕಾನ್ಷಿಯಸ್ ಆಗಿ ಬಿದ್ದು ತಲೆಗೆ ಏಟಾಗಿ ಅವರು ಬಿದ್ದು ತಲೆಗೆ ಏಟಾಗಿ ಅನ್ಕಾನ್ಷಿಯಸ್ ಆಗಿದ್ರು. ಸೊ ಅವತ್ತು ಸಡನ್ನಲ್ಲಿ ಅದೇ ಸ್ಪಾಟಲ್ಲಿ ಹಾಸ್ಪಿಟಲೈಸ್ ಮಾಡಿದರು. ಅಲ್ಲಿ ಫಸ್ಟ್ ಡೇ ಸ್ವಲ್ಪ ಬಿದ್ದ ತಕ್ಷಣ ಸ್ವಲ್ಪ ಅನ್ಕಾನ್ಷಿಯಸ್ ಇದ್ದರು. ಬಟ್ ದ ನೆಕ್ಸ್ಟ್ ಮೂಮೆಂಟ್ ಅವರು ಶಿ ಓಪನ್ಡ್ ಹರ್ ಐಸ್ ಅಂತ. ಮತ್ತು ನಾವು ಅವ್ರನ್ನ ಕರ್ಕೊಂಡು ಹೋಗಿ ಬೆಡ್ ಮೇಲೆಲ್ಲ ಮಲಗಿಸಿ ನೋವಾಗುತ್ತೆ ಅಂತ ಹೇಳ್ತಾಯಿದ್ರು. ಬಟ್ ವಿ ಡಿಡ್ ನಾಟ್ ಥಿಂಕ್ ದಟ್ ವಾಸ್ ದ್ಯಾಟ್. ಸೊ ನೆಕ್ಸ್ಟ್ ಡೇನೇ ಎಕ್ಸಾಮ್ ಇತ್ತು. ಆವತ್ತೂ ಎಕ್ಸಾಮ್ ಇತ್ತು. ಅದು ಆವತ್ತು ಮೋಸ್ಟ್ಲಿ ಮುಗಿಸ್ಕೊಂಡು ಬಂದಿದ್ರಿ ನೀವು? ಅವತ್ತು ರಜೆ ಇತ್ತು. ಓಕೆ. ಸೊ ನೆಕ್ಸ್ಟ್ ಡೇ ಇದ್ದಿದ್ದು ಎಕ್ಸಾಮು ಇಂಗ್ಲೀಷ್, ಮ್ಯಾಥ್ಸ್. ಓಕೆ. ಸೊ ಎಷ್ಟು ಕಷ್ಟದ ಟೈಮ್ ಆಗಿತ್ತು ಅದು? ಫುಲ್ ಭಯ ಆಗ್ತಿತ್ತು. ಯಾವಾಗ ಒಂದ್ಸತಿ ಎಕ್ಸಾಮ್ ಬರೆದು ಮನೆಗೆ ಹೋಗ್ತೀನಿ, ಈಗ ಹೋಗ್ಲಾ, ಸುಮ್ಮನೆ ಅರ್ಧದಲ್ಲಿ ಹೋಗೋ ತನಕನೂ ಬೇಡ, ಹೋಗ್ತೀನಿ ವಾಪಸ್ ಅಂತಲೇ ಆಗ್ತಿತ್ತು. ಮತ್ತು ಅದೇ. ಓಕೆ. ಸೊ ಒಂದು ಕಡೆ ಅಮ್ಮನ ಡ್ರೀಮ್ ಕೂಡ ಇತ್ತು ಅನಿಸುತ್ತೆ, ಈ ಥರ ಒಂದು ನಾನು ಕಲಿತು ಏನೋ ಒಂದು ಆಗಬೇಕು ಅಂತ. ಸೊ ಆ ಡ್ರೀಮ್ ಕೂಡ ನಿಮಗೆ ಅಲ್ಲೆಲ್ಲ ಟ್ರಿಗರ್ ಆಗ್ತಾ ಇದೆ? ಅಂದರೆ ಅವ್ರು ಬಂದು 600 ಬೇಕು ಆ ಥರ ಅಲ್ಲ. ಯಾರಾದರೂ ಲೆಕ್ಚರರ್ಸ್ ಹೇಳಿದರೆ ನಿಮಗೆ ತೆಗಿತಾಳೆ ಈ ಸರ್ತಿ, ಆ ಥರ ಏನಾದರೂ ಹೇಳಿದರೆ ತುಂಬ ಖುಷಿ ಆಗೋದು. ಮತ್ತು ಅವ್ರು ಸೀದಾ ಯಾವತ್ತೂ ಹೇಳಲಿಲ್ಲ 600 ಬೇಕು ನನಗೆ, ಇಲ್ಲ. ಓಕೆ. ನಿಮಗೆ ಟಫೆಸ್ಟ್ ಸಬ್ಜೆಕ್ಟ್ ಯಾವುದು ಇದ್ದಿತ್ತು? ಟಫೆಸ್ಟ್ ಸಬ್ಜೆಕ್ಟ್ ಅಂತ ಯಾವುದೂ ಇಲ್ಲ. ನನಗೆ ಇಂಗ್ಲೀಷಲ್ಲಿ ಸ್ವಲ್ಪ ಭಯ ಇತ್ತು. ಅಂದರೆ ಅದರಲ್ಲಿ ಇಂಗ್ಲೀಷಲ್ಲಿ 100 ತೆಗೆಯೋದು ತುಂಬ ಕಷ್ಟ. ಈವನ್ ನಾವು ತುಂಬ ಜನದ್ದು ಮಾರ್ಕ್ಸ್ ಓದಿದ್ದೆ ಇಂಗ್ಲೀಷಲ್ಲಿ ಅಂತ ಹೇಳ್ತಾರೆ. ಸೊ ಇಂಗ್ಲೀಷಲ್ಲಿ ಅದೊಂದು ಸ್ವಲ್ಪ ಭಯ ಇತ್ತು, ಬಾಕಿದೆಲ್ಲ. ಸೊ ಆ ಇಂಗ್ಲೀಷ್ ಎಕ್ಸಾಮ್ ಇದ್ದಿದ್ದು ಕೂಡ ಈ ಅಮ್ಮ ನಿಮ್ಮಿಂದ ದೂರವು? ಅದು ಫಸ್ಟ್ ಎಕ್ಸಾಮ್ ನಂದು. ಅದು ಫಸ್ಟ್ ಎಕ್ಸಾಮ್ ಇದ್ದಿದ್ದು. ಓಕೆ. ಸೊ ಮ್ಯಾಥ್ಸ್ ಎಕ್ಸಾಮ್ ಇದ್ದಿದ್ದು ಇದೆ ಇನ್ಸಿಡೆಂಟ್ ಆದ ನಂತರ. ಸೊ ಆ ಟೈಮ್ ನಿಮಗೆ ಅದನ್ನು ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಯ್ತಾ ಎಕ್ಸಾಮ್?
ಎಕ್ಸಾಮಲ್ಲಿ ತುಂಬ ಭಯ ಆಗ್ತಿತ್ತು, ಏನು ಮಾಡಲಿ ಅಂತ ಅರ್ಥ ಆಗಲಿಲ್ಲ. ಬಟ್ ಏನಾದರೂ ಆಗಬೇಕಲ್ವಾ, ಎರಡೂ ಕಳ್ಕೊಳ್ಳೋದಕ್ಕಿಂತ ಏನಾದರೂ ಮಾಡಬೇಕಲ್ವ. ಓಕೆ. ಸೊ ಆ ಟೈಮ್ ನಿಮ್ಗೆ ಯಾರು ಸಪೋರ್ಟ್ ಜಾಸ್ತಿ ಕೊಟ್ಟರು? ಹೇಗೆ ನಿಮಗೆ ಆ ಸಿಚುವೇಶನ್ ಹೇಗೆ ನೀವು ಹ್ಯಾಂಡಲ್ ಮಾಡಿದ್ರಿ ಅಂತ? ಸೊ ಆ ದಿನ ಎಕ್ಸಾಮ್ ಬಂದೆ ಆ್ಯಂಡ್ ದೆನ್ ಅಮ್ಮನ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ರು. ಸೊ ಆ ದಿನ ನಾನು ಸಂಜೆ ತನಕ ವೆಯ್ಟ್ ಮಾಡಿದೆ, ಮತ್ತು ತಂಗಿ ಬಂದಳು ಹಾಸ್ಪಿಟಲಿಂದ. ಸೊ 12 ತನಕ, ಅಂದರೆ 9 ಗಂಟೆ ತನಕ ಓದಿ ನಾನು ಮತ್ತೆ ಮಲಗಿದ್ದೆ. ಮತ್ತು 12 ಗಂಟೆಗೇನ ಅಮ್ಮನ್ನ ವೆನ್ಲಾಕಿಂದ ಆಳ್ವಾಸಿಗೆ ಶಿಫ್ಟ್ ಮಾಡಿದರು. ಸೊ ಆಗ ಅಮ್ಮನ ಇಲ್ಲಿ ನೋಡ್ಕೊಳ್ಳಿಕ್ಕೆ ಜನ ಇಲ್ಲ ಅಂತ ಕರೆದ್ರು. ಸೊ ಹಾಗಾಗಿ ಮತ್ತೆ ತಂಗಿನ ಕಳಿಸ್ದೆ ಇಲ್ಲಿ, ಮತ್ತು ನಾನು ಕೆಳಗೆ ವಾಚ್ಮ್ಯಾನ್ ಮನೆಯಲ್ಲಿದ್ದೆ. ಸೊ ನೆಕ್ಸ್ಟ್ ಡೇ ನಾನು ಎಕ್ಸಾಮ್ಗೆ ಅಲ್ಲಿಂದನೇ ಹೋಗಿದ್ದು. ಆದಮೇಲೆ ನೆಕ್ಸ್ಟ್ ಡೇ ವಾಪಸ್ ಎಕ್ಸಾಮ್ ಬರೆದು ಸೀದಾ ಆಳ್ವಾಸಿಗೆ ಬಂದಿದ್ದೆ. ಸೊ ದ್ಯಾಟ್ ಡೇ ಶಿ ಪಾಸ್ ಅವೇ ಅಟ್ 9 ನೈಟ್ ಹತ್ರ. ಸೊ ಆವತ್ತು ನಿಮಗೆ ಇದ್ದಿದ್ದು ಮ್ಯಾಥ್ಸ್ ಎಕ್ಸಾಮ್ ಆಗಿನೇ ಓಕೆ. ಸೊ ಎಕನಾಮಿಕ್ಸ್ ಎಕ್ಸಾಮ್ ಬರೋ ಟೈಮಲ್ಲಿ ಅಮ್ಮ ತೀರಿದ್ದು ರಾತ್ರಿ. ಓಕೆ. ಸೊ ಆದರೂ ನೀವು ಒಂದು ಕಡೆ ಅಮ್ಮನ ಕಾರ್ಯ, ಅದು ನನಗೆ ಹೇಳೋಕ್ಕೆ ಕಷ್ಟ ಆಗುತ್ತೆ, ಆದರೆ ನಾನು ಹೇಳಲೇಬೇಕಾಗುತ್ತೆ. ಬಿಕಾಸ್ ಜನಗಳಿಗೆ ನೀವು ಪಡೆದಿರುವಂಥ ಅನುಭವಿಸಿರುವಂಥ ಕಷ್ಟ ನೋವು ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಕೆಲವು ಅನ್ಕೋಬಹುದು. ಬಿಕಾಸ್ ನಿಮ್ಮ ಒಪ್ಪಿಗೆದು ನಾವೀಗ ಮಾತಾಡ್ತಿರೋದು, ಫೋರ್ಸ್ಫುಲ್ ಯಾವುದನ್ನು ಕೂಡ ಕೇಳ್ತಾ ಇಲ್ಲ. ಆದರೆ ನಾವು ಯಾಕೆ ಕೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಜನಗಳಿಗೆ ಒಂದು ಗೊತ್ತಾಗಲಿ, ಆ ಸಿಚುವೇಷನಲ್ಲಿ ಆ ಒಂದು ಬ್ರೇವ್ ಗರ್ಲ್ ಯಾವ ಥರ ಒಂದು ಸ್ಟ್ರಾಂಗ್ ಆಗಿರಲಿ ಅನ್ನೋದು ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ. ಸೊ ಈ ಟೈಮಲ್ಲಿ ಎಕನಾಮಿಕ್ ಎಕ್ಸಾಮನ್ನು ಬರೀಬೇಕಾದ್ರೆ ಒಂದು ಕಡೆ ಅಮ್ಮ ಆ ಥರ ಆಗಿತ್ತು, ಇನ್ಸಿಡೆಂಟ್ ಆಗಿತ್ತು, ಹೋಗಬೇಕಾ ಬೇಡ ಅನ್ನೋಂಥ ಯೋಚನೆ ಕೂಡ ಇರುತ್ತೆ. ಆದರೂ ಕೂಡ ನೀವು ಹೋದ್ರಿ. ಅದು ಆ ಒಂದು ನಿಮಗೆ ವಿಲ್ ಪವರ್ ಹೇಗೆ ಬಂತು? ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ಆ ಟೈಮಲ್ಲಿ ಏನು ಸರಿ ಅನಿಸುತ್ತೋ ಅದೇ ಮಾಡಿದ್ದೆ, ಬೇರೆ ಗೊತ್ತಿಲ್ಲ ನನಗೆ. ಓಕೆ. ಎನಿವೇ ಆಯಿತು. ಈಗ ನಿಮ್ಮ ಅಮ್ಮ ಒಂದು ಕಡೆ ನೋಡ್ತಾ ಇರ್ತಾರೆ, ನೀವು ಒಂದು 600 ಅಂಕ ಪಡೆದಿರುವಂಥದ್ದು. ಸೊ ಆ ಅಮ್ಮನಿಗೆ ಅದು ಖುಷಿ ಆಗಿರುತ್ತೆ. ಈ ಸಿಚುವೇಶನ್ನ ನೀವು ಅಮ್ಮನ ಜೊತೆ ಇರ್ತಿದ್ರೆ ಏನು ಹೇಳ್ತೀರಾ? ನನಗೆ ಅಮ್ಮಗೆ ಇಲ್ಲಿದ್ದಾರೆ ಅಂತ ಅಂದ್ಕೊಂಡು. ಅಮ್ಮನಿಗೆ ಹೇಳೋದಂತೆಲ್ಲ ಅವರು ನೋಡ್ತಾ ಇರ್ತಾರೆ. ಈಗ ಅದೇ ಹೇಳ್ಕೊಳ್ಳೋದು ಅಂತ ಆ ಥರ ಏನಿಲ್ಲ, ಖುಷಿ ಪಡ್ತಿರ್ತಾರೆ. ಈಗ ಅಪ್ಪ ಏನಂದ್ರು ಈಗ ರಿಸಲ್ಟ್ ನೋಡಿ? ಅದೇ ತುಂಬ ಖುಷಿ ಆಯಿತು ಅಂತೆಲ್ಲ ಹಾಗೆ ಮಾತಾಡ್ತಾ ಇದ್ರು. ಆಳ್ವಾಸ್ ಬಗ್ಗೆ ಏನು ಹೇಳ್ತೀರಿ? ಆಳ್ವಾಸ್ ಇಸ್ ಲೈಕ್ ಅ ಬೆಸ್ಟ್ ಪ್ಲೇಸ್ ದಟ್ ಐ ಹ್ಯಾವ್ ಗಾಟ್. ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಮೈ ಪೇರೆಂಟ್ಸ್ ಫಾರ್ ಚೂಸಿಂಗ್ ಆಳ್ವಾಸ್. ನಿಜವಾಗ್ಲೂ ಹೇಳಬೇಕಾದ್ರೆ ಅಂದರೆ ಇಲ್ಲಿದ್ದು ಲರ್ನಿಂಗ್ ಎನ್ವಿರಾನ್ಮೆಂಟ್, ಲೆಕ್ಚರರ್ಸ್ ಇದ್ದು ಸಪೋರ್ಟ್, ಈವನ್ ಡೌಟ್ಸ್ ತುಂಬ ಎಷ್ಟು ಸತಿ ಡೌಟ್ಸ್ ಕೇಳಿದ್ರು ಕ್ಲಾರಿಫೈ ಮಾಡ್ತಾರೆ. ಆ್ಯಂಡ್ ದ ಥಿಂಗ್ ಇಸ್ ದ್ಯಾಟ್ ಸಿಲೆಬಸ್ನ ತುಂಬ ಬೇಗ ಮುಗಿಸಿದ್ರು, ಎಕ್ಸ್ಟ್ರಾ ಕ್ಲಾಸಸ್ ತಗೊಂಡಿದ್ರು. ಆ್ಯಂಡ್ ದೆನ್ ವಿ ಹ್ಯಾಡ್ ಸಮ್ ಟೈಮ್ ಫಾರ್ ರಿವಿಷನ್ಸ್ ಎಲ್ಲ. ಮತ್ತು ತುಂಬ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದರು, ತುಂಬ ಅಂದರೆ ಟಾಪರ್ಸ್ ಟೆಸ್ಟ್ ಆ ಥರ ತುಂಬ ಎಕ್ಸಾಮ್ಸ್ ಬರ್ತಿದ್ರು. ಆ್ಯಂಡ್ ದೆನ್ ಕರೆಕ್ಷನ್ಸ್ ಏನು ಮಾಡಬೇಕು ಅದೆಲ್ಲ ಸಜೆಸ್ಟ್ ಮಾಡ್ತಾಯಿದ್ರು. ಆ್ಯಂಡ್ ಈವನ್ ಲಾಸ್ಟ್ ಮೂಮೆಂಟ್ ತನಕನೂ ಲೆಕ್ಚರರ್ಸ್ ಲೈಕ್ ಇಲ್ಲ ಸಿಗುತ್ತೆ ಬಿಡು, ನೀನು ಓದಿದ್ಯಾ, ನೀನು ಕಷ್ಟಪಟ್ಟಿದ್ಯಾ, ನಿಮ್ಗೆ ಸಿಗುತ್ತೆ ಬಿಡು ಅಂತ. ದೇ ವರ್ ವೆರಿ ಎನ್ಕರೇಜಿಂಗ್, ಕಂಫರ್ಟ್ ಮಾಡ್ತಾಯಿದ್ರು. ಆ ಟೈಮಲ್ಲಿ ಕೌನ್ಸಿಲಿಂಗ್ ಮಾಡ್ತಾಯಿದ್ರು ಅಲ್ವಾ ಲೆಕ್ಚರರ್ಸ್? ಅಂದರೆ ನಾನು ಆ್ಯಕ್ಚುಲಿ ಹಿಂದಿ ಎಕ್ಸಾಮ್ ಬರೆದ ನೆಕ್ಸ್ಟ್ ದಿನದಿಂದ ನಾನು ನಂದು ಮ್ಯಾಮ್ ಮನೇಲಿದ್ದೆ, ಅವರು ಕರ್ಕೊಂಡು ಹೋಗಿದ್ರು, ಅವ್ರ ಮನೇಲಿದ್ದೆ. ಸೊ ಅಲ್ಲಿತ್ತು. ಚೇರ್ಮನ್ ಸರ್ ಹೇಗೆ ಅವರು ಹೇಳಿದರು, ಅವ್ರಿಗೆ ತುಂಬ ಪ್ರೌಡ್ ಫೀಲ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ. ಸೊ 600 ಅಂಕ ಇದು ಸೆಕೆಂಡ್ ದಾಖಲೆ. ಲಾಸ್ಟ್ ಇಯರ್ ಅನನ್ಯ ಅನ್ನೋರು 600 ಅಂಕ ಪಡೆದಿದ್ರು. ಈ ವರ್ಷ ನೀವು ಮಾಡಿದ್ರಿ. ಬಟ್ ನಿಮ್ಮ ಈ ಸಾಧನೆ ಮಧ್ಯೆ ದೊಡ್ಡ ಒಂದು ಇನ್ಸಿಡೆಂಟ್ ಇರುವಂಥದ್ದು. ಸೊ ಚೇರ್ಮನ್ ಕೂಡ ಬಹಳ ಖುಷಿಯಿಂದ ಹೇಳ್ತಾರೆ. ಅವ್ರ ಬಗ್ಗೆ ನೀವೇನು ಹೇಳ್ತೀರಿ? ಆ್ಯಕ್ಚುಲಿ ನೋಡೋದಾದರೆ ಹಿ ಗಿವ್ಸ್ ವೆರಿ ಇಂಪಾರ್ಟೆನ್ಸ್ ಟು ಟೈಮ್ ಅಂತ ಹೇಳಿ. ಯಾವುದೇ ಏನೇ ಲೈಕ್ ಸ್ಟೂಡೆಂಟ್ಸದ್ದು ಟೈಮ್ ವೇಸ್ಟ್ ಆಗಬಾರ್ದು. ಆ ಥರ ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡೋದಾದರೂ ಸ್ಟೂಡೆಂಟ್ಸಿದ್ದು ಟೈಮ್ ಇಸ್ ವೆರಿ ಪ್ರೀಷಿಯಸ್ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಳ್ತಾರೆ. ಮತ್ತು ಆ್ಯಂಡ್ ಈಗ ಅವ್ರು ಯಾವ ಪ್ರೋಗ್ರಾಮ್ ಅಟೆಂಡ್ ಆಗೋದಾದರೂ ಟೈಮಲ್ಲಿ ಬರ್ತಾರೆ. ಅವ್ರ ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಆ ಥರ. ದೆನ್ ದ ವೇ ಹಿ ಸಪೋರ್ಟ್ಸ್ ಸ್ಟೂಡೆಂಟ್ಸ್ ಅಂತ ಹೇಳಿದೆ. ಈಗ ನನಗೆ ಕನ್ಸೆಷನ್ ಸಿಕ್ಕಿತ್ತು ಫಸ್ಟ್ PU ಅಲ್ಲಿ. ದೆನ್ ಫಸ್ಟ್ 10th ಜಾಸ್ತಿ ಮಾರ್ಕ್ಸ್ ಸಿಕ್ಕಿದೆ ಅಂತ ಸೆಕೆಂಡ್ PU ಅಲ್ಲೂ ಕಂಟಿನ್ಯೂ ಆಯಿತು. ಸೊ ಚೇರ್ಮನ್ ಬಗ್ಗೆ ಹೇಳೋದಾದರೆ ಅದೇ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಹಿಮ್. ದ್ಯಾಟ್ ಈಸ್ ಆಲ್ ಐ ಕ್ಯಾನ್ ಸೇ. ದೆನ್ ಫಾರ್ ದ ಲರ್ನಿಂಗ್ ಎನ್ವಿರಾನ್ಮೆಂಟ್ ಹಿ ಕ್ರಿಯೇಟೆಡ್, ಐ ಕಾಂಟ್ ಸೇ ಎನಿಥಿಂಗ್ ಬಿಕಾಸ್ ಹಿ ಇಸ್ ವೆರಿ ಸ್ಟ್ರಿಕ್ಟ್ ಅಬೌಟ್ ಎವ್ರಿಥಿಂಗ್ ಆ್ಯಂಡ್ ಆಲ್. ಹಿ ಹ್ಯಾಸ್ ಇಫ್ ಇಟ್ ಹ್ಯಾಸ್ ಟು ಬಿ ದೆನ್ ಇಟ್ ಹ್ಯಾಸ್ ಟು ಬಿ. ದ್ಯಾಟ್ ಈಸ್ ವಾಟ್. ಸೊ ಮುಂದಿನ ಏನಿದೆ ಡ್ರೀಮ್? ಮುಂದೆ CA ಎಕ್ಸಾಮ್ಸ್ ಇದೆ ಮೇ ಅಲ್ಲಿ.
ಅಲ್ಲಿ CA ಫೌಂಡೇಶನ್ ಎಕ್ಸಾಮ್ ಬರಿತೀನಿ. ಹೋಪ್ಫುಲಿ ಅದು ಪಾಸ್ ಆದರೆ ಎಸ್, ನೀವು 100% ಪಾಸ್ ಆಗ್ತೀರಾ. ಯಾಕಂದರೆ ಇಂಥ ಸಿಚುವೇಷನಲ್ಲಿ ಇಷ್ಟು ರ್ಯಾಂಕ್ ಪಡೆದ್ರಿ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಅ ಸ್ಮಾಲ್ ಅಚೀವ್ಮೆಂಟ್, ಇಟ್ಸ್ ಅ ಬಿಗ್ ಅಚೀವ್ಮೆಂಟ್. ನಿಜ ಕೂಡ ನಾನು ಕೂಡ ತುಂಬ ಪ್ರೌಡ್ ಫೀಲ್ ಆಗ್ತೀನಿ ನಿಮ್ಮ ಜೊತೆ ಇಂಟರ್ವ್ಯೂ ಮಾಡಿ. ನಿಮ್ಮ ಅನುಭವವನ್ನು ನೀವು ಯಾವ ಥರ ಇದ್ರಿ ಎಲ್ಲವೂ ಕೂಡ ಜನಗಳು ಹೇಳಿರುವಂಥದ್ದು. ಸೊ ಮುಂದಿನ ಫ್ಯೂಚರ್ ಮತ್ತಷ್ಟು ಬ್ರೈಟ್ ಆಗಲಿ ಅಂತ ನಾನು ಕೂಡ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ದಿಶಾ ಆಳ್ವಾಸ್ ವಿದ್ಯಾರ್ಥಿನಿ, ವಾಣಿಜ್ಯ ವಿಭಾಗ, 600ಕ್ಕೆ 600 ಅಂಕ ಪಡೆದಿರುವಂಥದ್ದು. ಆದರೆ ಅಲ್ಲಿ ಅದೊಂದು ಸಾಧನೆ ಹೌದು. 2ನೇ ಬಾರಿ ಈ ಒಂದು ಆಳ್ವಾಸ್ ಸಂಸ್ಥೆ ದಾಖಲೆಯನ್ನು ಮಾಡಿರುವಂಥದ್ದು. ಕಳೆದ ವರ್ಷ ಅನನ್ಯ ಅನ್ನುವಂಥವ್ರು 600ಕ್ಕೆ 600 ಅಂಕ ಪಡೆದಿದ್ದರು. ಈ ವರ್ಷ ದಿಶಾ ಅನ್ನುವಂಥವ್ರು ವಾಣಿಜ್ಯ ವಿಭಾಗದಲ್ಲಿ 600ಕ್ಕೆ 600 ಅಂಕ ಪಡೆದಿದ್ದಾರೆ. ಆದರೆ ಆಕೆಯ ಪಡೆದಿರುವಂತಹ ಅಂಕ ಪಡೆದಿರುವಂತಹ ಟೈಮಲ್ಲಿ ಆಕೆ ಅನುಭವಿಸಿರುವಂಥ ಕಷ್ಟ, ನೋವು ಮಾತ್ರ ಯಾರಿಗೂ ಕೂಡ ವರ್ಣಿಸಲು ಅಸಾಧ್ಯ. ಆದರೆ ಮುಂದೆ ಆಕೆಯ ಕನಸು ತುಂಬ ದುಪ್ಪಟ್ಟಾಗಿದೆ. ಆ ಎಲ್ಲ ಕನಸು ಈಡೇರಲಿ ಅಂತ ಹೇಳ್ತಾ ವನಿಷ್ಠತೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಆಳ್ವಾಸ್, ಮೂಡಬಿದ್ರೆ.